கரிஷே அந்த அது வந்து கண் முடிங்க கிருஷ்ண கிருஷ்ண நாராயண சொல்லிட்டே இருங்க அந்த ಸತ್ಯ ತಂದುಕೊಳ್ಳ ಓಕೆ. ಶ್ರೀರಂಗಪಟ್ಟಣದ ಕಾವೇರಿಯಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಅಸ್ಥಿ ವಿಸರ್ಜನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಭಾರತೀಯ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ದಿವಂಗತ ಎಸ್ ಜಾನಕಿ ಅವರ ಅಸ್ಥಿಗಳನ್ನು ಮಂಗಳವಾರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಸಮೀಪದ ಪವಿತ್ರ ಕಾವೇರಿ ನದಿಯಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ವಿಸರ್ಜಿಸಲಾಯಿತು. ವೈದಿಕ ಅರ್ಚಕ ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಎಸ್ ಜಾನಕಿ ಅವರ ಮೊಮ್ಮಗಳು ಅಪ್ಸರಾ ಅವರ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಪರ ಕ್ರಿಯೆಗಳನ್ನು ನೆರವೇರಿಸಿ ಅಸ್ಥಿ ವಿಸರ್ಜನೆ ಮಾಡಿದರು. ಈ ವೇಳೆ ಕುಟುಂಬ ಸದಸ್ಯರು, ಆಪ್ತರು ಹಾಗೂ ಅಭಿಮಾನಿಗಳು ಗಾನಕೋಗಿಲೆಗೆ ಅಂತಿಮ ನಮನ ಸಲ್ಲಿಸಿದರು. ಭಾರತೀಯ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಎಸ್ ಜಾನಕಿ ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಕಾವೇರಿ ತಟದಲ್ಲಿ ನಡೆದ ಅಸ್ಥಿ ವಿಸರ್ಜನೆಯೊಂದಿಗೆ ಅಂತಿಮ ವಿಧಿವಿಧಾನಗಳು ಪೂರ್ಣಗೊಂಡವು. आत्मा to Brahmaloka, Shiloka, Vishnuloka. Just keep in your left shoulder. In the center, just close your eyes. அந்த கட்சியோட கண்ணுக்குள்ள போகணும். கண் வேறுங்க பண்ணுங்க. ಪಿತಾಮಹಿ ಶ್ರೀವತ್ಸಗೋತಿ ಜಾನಕಿದಾಯಿ ಅಸ್ಥಿ ವಿಸರ್ಜನ ಕರ್ಮ ಕರಿಷೆ ಅಂದ್ರೆ ಅದು வந்து கண் முடிங்க கிருஷ்ண கிருஷ்ண நாராயண சொல்லிட்டே இருங்க அந்த சத்திய தந்துக்குள்ள ஓகே. அந்த கடியெல்லாம் பார்க்கணும், அந்த ஸ்க்ரீன் எல்லாம் பார்க்கணும், இதை வெளிச்ச பார்க்கணும், அந்த தண்ணியை பார்க்கணும். நாராயண நாராயண நாராயண